ವಿರಾಮದೊಳಕ ಮತ್ತೆ ನಮ್ಮ ಅರ್ಪಿಸುವ ನಮ್ಮ ಸೂರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ವೀಣಾ ಮ್ಯಾಮ್ ಸಾಗದಾಗುವಂತಹ ಒಂದು ಮಡಿಕೇರಿ ಡಿಶ್ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಇನ್ನೊಂದು ಪುಂಡಿ ಕಡುಬು ಅಂತ ಹೇಳಿದರು. ಯಾವ ರೀತಿ ಅಂತೆಲ್ಲ ಅವ್ರು ಗೊತ್ತು. ಹಾಂ, ಇವಾಗ ಕೂಡ ಕಡುಬು ಅಲ್ಲ? ಕಡುಬು ಹೇಳ್ಬೋದು. ಹಾಂ, ಎಂತ ಹೇಳಿದ್ರೆ ಅದಕ್ಕೆ? ಪಾಲ್ ಕೊಳ್ಕಟ್ಟ. ಕೊಳ್ಕಟ್ಟ ಅಂದರೆ ಕಡುಬು ಟೈಪೇ ಇರುತ್ತೆ. ಹಾಂ, ಓಕೆ, ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡಿ. ಓಕೆ, ಎಂತ ಬಾಣಲೆಯಲ್ಲಿ ನೀರು ಬೇಕು. ಯಾಕಂದರೆ ಹೊರ ಉಡಿಸ್ಕೊಳ್ಬೇಕಲ್ಲ. ಇದಕ್ಕೆ ನೀರು ಹಾಕು. ನೀರು ಜಾಸ್ತಿ ಬೇಕತ್ತಾ? ಅದು ಆ್ಯಕ್ಚುಲಿ 1 ಕಪ್ ಪುಡಿ, 1-2 ಕಪ್ ನೀರು ಸಾಕಾಗುತ್ತಾ? ಹಾಂ, ಸಾಕು. ಹಾಂ, ಈಗ ಹಿಟ್ಟನ್ನು ನೀವು ಇದರಲ್ಲಿ ಮ್ಯಾಂಗ್ಳೂರಿಯನ್ಸ್ ಮಾಡ್ತೀರಲ್ಲ ಅದೇ ರೀತಿ. ನೂಡಲ್ಸ್ ಎಲ್ಲ ಮಾಡುವಾಗ ಹೌದೌದು, ಸೇಮಿಗೆಲ್ಲ ಮಾಡುವಾಗ ಆ ಥರ ಅದೇ ಥರ ಓಕೆ. ಬೇಯಿಸಿ ಸಹ ಮಾಡ್ಬೋದು, ಹಾಲಲ್ಲಿ ಕೂಡ ಹಾಂ ಮಾಡಿ 2 ಟೈಪ್ ಮಾಡ್ಬೋದು. ನೀವೀಗ ನೀರಲ್ಲಿ ಡೈರೆಕ್ಟ್ ಹೀಗೆ ಅಂದರೆ ಬೇಯಿಸಿ ಅಂತ ಹೇಳಿದರೆ ಹೇಗೆ? ತೆಂಗಿನ ಹಾಲು ಉಂಟಲ್ಲ, ಅದರಲ್ಲಿ ಸೆಕೆಂಡ್ ಹಾಲಲ್ಲಿ ಡೈರೆಕ್ಟ್ ಬೇಯಿಸಿ ಆಮೇಲೆ ಫಸ್ಟ್ ಹಾಲು ಹಾಕೋದು. ಇಲ್ಲಾದರೆ ಈ ಥರ ಸ್ಟೀಮ್ ಮಾಡಿಕೊಂಡು ಮತ್ತೆ ಬೇಕಾದರೆ ತೆಂಗಿನ ಹಾಲು ಹಾಕ್ಬೋದು. ಓಕೆ ಓಕೆ. ಇದು ರೆಡಿ ಆಗೋ ಮುಂಚೆ ಬೇರೆ ಏನಾದರೂ ರೆಡಿ ಮಾಡ್ಲಿಕ್ಕೆ ಉಂಟು ಈಗ? ಇದು ತೆಂಗಿನ ಹಾಲು ತೆಗಿಯೋ ನಾವು. ಓಕೆ. ನೀವು ಕೊಬ್ಬರಿಯನ್ನು ತಗೊಂಡಿದ್ದೀರಾ ಅಂತ? ಹೌದು. ಹೌದಲ್ಲ, ಅದಕ್ಕೆ ನೀರು ಹಾಕ್ಬೇಕಲ್ಲ? ಫಸ್ಟ್ ತಿಕ್ಕ ಹಾಲು ತೆಗಿಯೋ ನಾವು. ಈಗ ಮಿಕ್ಸ್ ಮಾಡ್ಕೊಳ್ಳೋಲ್ಲ? ಓಕೆ, ನಾನೀಗ ಸೋಸ್ಕೊಳ್ಬೇಕಲ್ಲ? ನೀರು ಹಾಕ್ಬೇಕಾ? ಎಲ್ಲ ನೀರು ಹಾಕ್ತು ಬೇಡ. ಹಾಲು 2 ಸತಿ ತಗೊಳ್ಬೇಕು. ಹಾಲು ತೆಗೆದು ಮತ್ತೆ ಇನ್ನೊಂದು ಸಲ ಸೆಕೆಂಡ್ ಹಾಲಲ್ಲಿ ಬಾಯ್ಲ್ ಮಾಡಿ. ಈಗ ವಾಪಸ್ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ? ಸಾಕಲ್ಲ? ಇದು ಹಾಲು ತೆಗೆದಿಡ್ತೇನೆ. ಹಾಂ, ಅದನ್ನು ಸಪ್ರೇಟ್ ಮಾಡ್ಕೊಳ್ತೀರಾ? ಅಂದರೆ ಈಗ ಬೇರೆ ಬೇರೆ ಹಾಕ್ಲಿಲ್ಲ? ಈಗ ನೀರಂತೂ ಕುದೀತಾ ಉಂಟು. ಸಾಕು. ಈಗ ನೀರು ಕುದೀತಾ ಬಂತು. ಈಗ ಸ್ವಲ್ಪ ಉಪ್ಪು ಹಾಕುವ, ಸ್ವಲ್ಪ ಸಾಕು. ಆಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕ್ಬೇಕಾ? ಹೌದು, ಉಪ್ಪು ಅಂತ ಬಂದಾಗ ಕೇಸರ ಹಿಟ್ಟಿಡಿ. ಕೇಸರ ಶುದ್ಧ ಹಸುವಿನ ತುಪ್ಪ ಹಾಕೊಂಡಿದ್ವಿ. ಹೌದೌದು, ಚೆನ್ನಾಗ್ತದೆ. ಸಾಕಾ? ಸಾಕು. ಅಂದರೆ ಇದು ಖಾಲಿ ನೀರಿಗೆ ತುಪ್ಪ ಯಾಕೆ? ಅದು ಅಂಟುತ್ತದಲ್ಲ. ಹಾಂ, ಓಕೆ. ಹಾಕ್ತೇನೆ. ಹಾಂ, ಸರಿ. ಸೊ ಇಲ್ಲ? ನಾನು ಅಂದ್ಕೊಂಡೆ ನೀರು ಜಾಸ್ತಿ ಆಗ್ಬೋದು ಅಂತ, ಬಟ್ ನೋಡಿ ನೀವು ಅದು ಅಕ್ಕಿ ಹಿಟ್ಟಲ್ಲ? ಅಕ್ಕಿ ಹಿಟ್ಟು, ಪತ್ತಿರಿ ಪುಡಿ ಉಂಟಲ್ಲ, ಪತ್ತಿರಿ ಪುಡಿ, ನೈಸ್ ಪುಡಿ. ಪುಟ್ಟು ಪುಡಿ ಅಲ್ಲ, ನೈಸ್ ಪುಡಿ. ನಾರ್ಮಲ್ ನಾವೀಗ ಅಕ್ಕಿ ಮನೆಯಲ್ಲಿ ಅಕ್ಕಿಯನ್ನು ಕೂಡ ಹೀಗೆ ಹುಡಿ ಮಾಡಿ ಕೂಡ ಮಾಡ್ಕೊಳ್ಬೋದು. ಇದು ಸೇಮ್ ಪುಂಡಿ ಥರನೇ ಆಯ್ತು. ನಾವು ಹೀಗೆ ತಗೊಳ್ಬೋದು. ಹಿಟ್ಟು ಸ್ವಲ್ಪ ತಣ್ಣದಾಗಬೇಕು. ಮತ್ತು ನಾವು ಸ್ವಲ್ಪ ಕೈಯಲ್ಲಿ ಇದು ಮಾಡ್ಕೊಂಡು ಗೀ ಮ್ಯಾರಿನೇಟ್ ಮಾಡಿಕೊಂಡು, ಅಂದರೆ ಈಗ ಬಿಸಿ ಉಂಟಲ್ಲ, ಹೌದು ಹೌದು, ಸುಟ್ಟೋಗ್ತದೆ ಕೈ. ಓಕೆ, ಇಷ್ಟು ಸಾಕಾಗುತ್ತಾ? ಇಷ್ಟು ಸಾಕು. ಆಫ್ ಮಾಡೋದಾ? ಆಫ್. ಮೇ ಬಿ ತುಪ್ಪ ಹಾಕಿದ ಕಾರಣ ಅಷ್ಟು ಚೆನ್ನಾಗಿ ಅಂಟದೆ ಬರುತ್ತಾ ಅಂತ. ಹೌದೌದು. ಓಕೆ, ಪ್ಲೇಟಿಗೆ ಹಾಕ್ತೇನೆ. ಓಕೆ, ತಗೊಳ್ಬೇಕಾ? ಈಗ ಸ್ವಲ್ಪ ತಣ್ಣಗಾದ ನಂತರ ಹೌದು, ಸ್ವಲ್ಪ ಸಾಫ್ಟ್ ಮಾಡಬೇಕು ಕೈಯಲ್ಲಿ. ಈಗ ಅದು ತಣ್ಣಗಾಗಿದೆ, ನಾವು ಸ್ವಲ್ಪ ಸಾಫ್ಟ್ ಮಾಡುವ.
ಕೈಗೆ ಸ್ವಲ್ಪ ತುಪ್ಪ ಹಾಕಿ. ತುಪ್ಪ ಬೇಕಾ? ಸಾಕು ಸಾಕು. ದುಂಡೆ ಮಾಡಲಿಕ್ಕೆ ಮಕ್ಕಳ ಕೈಯಲ್ಲಿ ಕೊಟ್ಟರೆ ಸಾಕು. ಹಾಂ ಹಾಂ ಅಲ್ಲ, ಅವರು ಕೈಯೆಲ್ಲ ತೊಳೆದು ಬಿಟ್ಟು. ಹಾಂ ಓಕೆ, ಅವರೆಲ್ಲ ರೆಡಿ ಮಾಡಿ ಕೊಡ್ತಾರೆ. ಹೌದೌದು, ಇದು ಸಾಫ್ಟ್ ಮಾಡಬೇಕು, ಆಗ ತುಂಬ ರುಚಿ ಬರ್ತದೆ. ಟೇಸ್ಟ್ ಬರುತ್ತೆ. ಹೌದು. ಈಗ ಇಷ್ಟು ಇದು ಮಾಡಿ ಈಗ ಹಾಲಲ್ಲಿ ವಾಪಸ್ ಸೇಮು ಬೇಯಿಸಲಿಕ್ಕೆ ಸ್ವಲ್ಪ ಪೇಷಂಟ್ ಬೇಕು ಮಾಡಲಿಕ್ಕೆ. ಹಾಂ ಹೌದು ಹೌದು ಹೌದು, ಟೈಮ್ ತಗೊಂಡು ಮಾಡ್ಕೊಳ್ಬೇಕು. ಈ ಥರ ಕೈಯಲ್ಲಿ ಹ್ಞೂ ಹೀಗೆ ಮಾಡಿ ಹಾಂ ಸ್ವಲ್ಪ ಸ್ವಲ್ಪ ತೆಗೆದಿಟ್ಟರೆ ಓಕೆ. ಬೇಗ ಬೇಗ ಉಂಡೆ ಮಾಡಲಿಕ್ಕೆ ಆಗ್ತದೆ. ಹಾಂ ಹೌದು. ನೀವು ಟ್ರೈ ಮಾಡ್ತೀರಾ? ತಗೊಳ್ಳಿ ಸ್ವಲ್ಪ. ಅದನ್ನು ಹೇಗೆ ಹಾಗೆ ಸ್ವಲ್ಪ ತಗೊಳ್ಳಿ. ಓಕೆ. ಸ್ವಲ್ಪ ಉಂಡೆ ಮಾಡಿ ಫಸ್ಟ್. ಓಕೆ, ಈ ಥರ ಮಾಡಿ ಸ್ವಲ್ಪ. ಹೌದು ಮ್ಯಾಮ್, ಈ ಥರ ಕರೆಕ್ಟ್ ಬಂದಿ ನೋಡಿ. ಹೌದೌದು, ಹೀಗೆ ಹಾಕೊಳ್ಬೋದು. ಹಾಂ, ಅದನ್ನು ಸ್ವಲ್ಪ 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 ದೊಡ್ಡ ಆಯ್ತು ನೋಡಿ, ಸಣ್ಣದು ಮಾಡಿ. ಸಣ್ಣದೇ ಖುಷಿಯಾಗೋದು ನೋಡುವಾಗ. ಹಾಂ, ಇದಿಷ್ಟೇ ಚಿಕ್ಕದು ಬರುತ್ತಾ? ಹ್ಞೂ, ಅಲ್ಲ, ಇದು ಪುಂಡಿ ಆದ ನಂತರ ಕೂಡ? ಪುಂಡಿ ಆದ ನಂತರ ಅಷ್ಟೇ. ಹೌದು, ಓಕೆ. ನಾವೆಷ್ಟು ಹಾಕೋದು ಅಷ್ಟಕ್ಕೆ ಬರೋದು. ಹಾಂ, ಓಹ್, ನಾನು ಕೆಲಸ ಆಯ್ತು ಅಂತೇಳಿ ಬಿಟ್ಟು ನೋಡಿ. ಇನ್ನು ಇದನ್ನು ರೌಂಡ್ ರೌಂಡ್ ಮಾಡಿಕೊಂಡ. ಓಕೆ, ನೋಡಿ ಈ ಥರ ಉಂಡೆ ಮಾಡೋದು ಸಣ್ಣದಾಗಿ ಮಾಡ್ಕೊಳ್ಬೇಕಲ್ಲ. ಓಕೆ, ನಾನು ಪುಂಡಿ ಈ ಥರ ಅಂತ ಬರುತ್ತೆ ಅಂತ ಸ್ವಲ್ಪ ದೊಡ್ಡದೇ ಇರುತ್ತೆ ಅಂತ ಅಂದ್ಕೊಂಡೆ. ಇದು ಸಣ್ಣದೇ ಖುಷಿ ಆಗ್ತದೆ. ಹೌದಲ್ಲ, ಅದು ಶೇಪ್ ಆಗುವಾಗ ತುಂಬ ಖುಷಿ ಆಗ್ತದೆ, ರೌಂಡ್ ರೌಂಡ್ ಬಾಲ್ ಆಗಿ. ಓಕೆ, ನೋಡಿ ಎಷ್ಟು ಚಿಕ್ಕ 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 ಚಿಕ್ಕಾಗಿ ಹೌದು ಪುಂಡಿ ಮಾಡ್ಕೊಂಡಿದ್ರಲ್ಲ. ಈಗ ಇನ್ನೂ ಬಾಣಲೆ ಇಡೋದು. ಈಗ ಒಲೆ ಒರೆಸ್ಕೊಳ್ಬೇಕಲ್ಲ. ಈಗ ಇದಕ್ಕೆ ಸೆಕೆಂಡ್ ಹಾಲು ಹಾಕುವ. ಹಾಂ, ಓಕೆ. ಈಗ ಹಾಲಲ್ಲಿ ಬೇಯಿಸ್ಕೊಳ್ಳಿ ಹಾಕ್ತೇನೆ. ಹಾಂ, ಇದು ಈಗ ಹಾಲಲ್ಲಿ ಇದು ಹಾಕಿ ಬೆಂದರೆ ರೆಡಿ ಅಂತೇಳಿ. ಮತ್ತು ಇದಕ್ಕೆ ಎರಡೆರಡು ಸಲ ಹಾಲು ಹಾಕಿ ಅಂದರೆ ಈಗ ಇದು ಹಾಲಲ್ಲಿ ಫಸ್ಟ್ ಹಾಲಲ್ಲಿ ಸೆಕೆಂಡ್ ಹಾಲಲ್ಲಿ ಸ್ವಲ್ಪ ಒಳಗೆಲ್ಲ ಬೆಂದಿದ್ದೆ, ಆದರೂ ಸಹ ಸ್ವಲ್ಪ ಬೇಯ್ದು. ಓಕೆ, ಆಮೇಲೆ ಇದು ಫಿನಿಶಿಂಗ್ಗೆ ಸ್ವಲ್ಪ ತಿಕ್ಕ ಹಾಲು ಇರಲಿ. ಮತ್ತು ಸಕ್ಕರೆ, ಶುಗರ್ ಮತ್ತು ಏಲಕ್ಕಿ ಆ್ಯಡ್ ಮಾಡಿ. ಹೌದು, ಅದೇ ನೀವು ಸಕ್ಕರೆ ಹಾಕ್ತಾ ಇದ್ದೀರಲ್ಲ, ಹಾಗಾಗಿ ಅದೇ ನಾನು ಹೇಳಿದಾಗೆ ಸ್ವಲ್ಪ ರಸಮಲೈ ಅಂತಲ್ಲ, ಸ್ವೀಟಾಗಿ. ಹೌದೌದು. ಇದು ಕೂಡ ಚಿಕನ್ ಕರಿಯಲ್ಲಿ ಸಿಹಿ ಹಾಕಲಿಲ್ಲ ಆದರೆ, ಸ್ವೀಟ್ ಹಾಕಲಿಲ್ಲ ಆದರೆ ಚೆಂದ ಆಗ್ತದೆ. ಇನ್ನು ಶುಗರ್ಗೆ ಬದಲು ಬೆಲ್ಲ ಹಾಕಿದ್ರೆ ಪಾಯಸ ಥರ ಕುಡಿಬೋದು. ಪಾಯಸ ಥರ ಕುಡಿಬೋದು. ಇದನ್ನು ಪೇರು ಪುಂಡಿ ಪಾಯಸ ಅಂತ ಹೇಳ್ತೀರಲ್ಲ, ಮ್ಯಾಂಗ್ಳೂರ್ದು, ಅದು ಚೆನ್ನಾಗ್ತದೆ. ಓಕೆ, ಅದೇನು ಚಿಕನಿಗೇನು ಹಾಲು ಹಾಕಿದ್ದೇನು ಪ್ರಾಬ್ಲಮ್ ಅಲ್ಲ, ತಿನ್ನೋಕ್ಕೇನು ಪ್ರಾಬ್ಲಮ್ ಆಗಲ್ಲ? ಇಲ್ಲ ಇಲ್ಲ, ಅಂದರೆ ಸ್ವಲ್ಪ ಶುಗರ್ ಅಷ್ಟು ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಬ್ಬಲ್ಸ್ ಬಂದಿದೆ, ಬಿಸಿ ಆಗ್ತಾ ಉಂಟು, ಹಾಕ್ತೇನೆ. ಈಗ ರೆಡಿ ಮಾಡಿಟ್ಟಂತಹ ಪುಟ್ಟ ಉಂಡೆನ ಹಾಕ್ತಾ ಇದ್ದೀರಲ್ಲ? ಹೌದು. ಓಕೆ, ನೀವು ಮಡಿಕೇರಿ ಸ್ಟೈಲಲ್ಲಿ ಮಾಡಿದ ಪುಂಡಿಗೆ ಅಂತ ಹೆಸರು ಹೇಳಿದ್ರಿ? ಪಾಪುಟ್ಟು. ಪಾಪುಟ್ಟು, ಆ್ಯಕ್ಚುಲಿ ನೋಡುವಾಗ ಇದಕ್ಕೆ ಪಾಪುಟ್ಟು ಅಂತ ಹೇಳ್ಕೊಳ್ಳೋದು, ಚಿಕ್ಕದಾಗಿರೋದಲ್ಲ. ಹೌದೌದು. ಅದು ಸ್ವಲ್ಪ ಮುಟ್ಟಿದ್ರೆ ಇನ್ನೇನು ಆಗೋದಿಲ್ಲ. ಅಂದರೆ ಬಿಸಿ ನೀರಲ್ಲಿ ನಾವು ರೋಲ್ ಮಾಡಿದಲ್ಲ, ತಣ್ಣ ನೀರಲ್ಲಿ ಮಾಡಿದರೆ ಅದು ರವಾ ಥರ ಹೊರಗಡೆ ಬರುತ್ತೆ. ಇದಾದರೆ ಸಾಧಾರಣ ಪುಂಡಿ ಥರನೇ ಕರೆಕ್ಟ್ ಆಗಿರುತ್ತಲ್ಲ. ಹೌದು. ಸ್ವಲ್ಪ ತಿಕ್ಕಾಗಬೇಕಂದ್ರೆ ಅಕ್ಕಿ ಹುಡಿ ಸ್ವಲ್ಪ ಲಾಸ್ಟಿಗೆ ತೆಂಗಿನ ಹಾಲಲ್ಲಿ ಇದು ಮಾಡಿದರೆ ತಿಕ್ಕಾಗ್ತದೆ. ಮೇಲ್ಗಡೆ ಶುಗರ್ ಹಾಕ್ತೇನೆ. ಓಕೆ, ಹಿಡಿಬೇಕಲ್ಲ ಅದಕ್ಕೆ. ಶುಗರ್ ಹಾಕಿದ್ರೆ ಸ್ವಲ್ಪ ತಿಕ್ ಬರುತ್ತೆ ಅಂತ ಕಾಣುತ್ತಲ್ಲ. ಅದೇ ಈಗಂತೂ ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು ಕಾಣುತ್ತೆ ಅಲ್ಲ? ನೀವು ಹೇಳಿದಾಗೆ ರಸಗುಲ್ಲ ಅಲ್ಲ? ಯಾವುದು? ರಸಗುಲ್ಲ ಥರನೇ ಬರುತ್ತೆ ಕಾಣ್ತಾ ಉಂಟಲ್ಲ? ಹೌದೌದು. ತಿಕ್ಕ ಹಾಲು ಹಾಕುವಾಗ ಹಾಗೇನೆ ಬರ್ತದೆ. ಮಾಮೂಲಿ ನೀವು ಈಗ ಇದನ್ನು ಬೌಲಿಗೆ ಹಾಕಿಬಿಟ್ರೆ ರಸಗುಲ್ಲ ಥರ ಟೇಸ್ಟ್ ಹಾಗೆ ಬರುತ್ತಾ? ಹೇಗೆ? ಹಾಗೆ ಬರಲ್ಲ, ಹಾಗೆ ಬರಲಿಕ್ಕೆ ಚಾನ್ಸ್ ಇಲ್ಲ. ನಾವು ಆವಾಗಲೇ ಬೇಯಿಸಿದ್ರು ಕೂಡ ನೋಡಿ, ಈಗ ಸ್ವಲ್ಪ ಬೇಯುವಾಗ ಸ್ವಲ್ಪ ಅದು ಉಬ್ಬಿ ಬರುವ ಥರ ಕಾಣ್ತಾ ಉಂಟಲ್ಲ?
ಅದು ಹಾಲಲ್ಲಿ ಬರುವಾಗ ಹಾಂ ಅದೇ ಹಾಲೆಲ್ಲ ಸ್ವಲ್ಪ ಎಳ್ಕೊಳ್ತದೆ. ಈಗ ಫಸ್ಟ್ ಹಾಲು ಹಾಕುವ. ಹಾಂ ಓಕೆ. ದಪ್ಪವಾದ ಮಂದ ಹಾಲು ಹಾಕ್ತಿದ್ರಲ್ಲ, ಈಗ ತೆಂಗಿನ ಹಾಲು ಬಿಟ್ಟು ಬೇರೆ ಹಾಲು ಕೂಡ ಆ್ಯಡ್ ಮಾಡ್ಕೊಳ್ಬೋದಾ ಹೇಗೆ? ಫ್ರೈ ಮಾಡ್ಬೋದು. ಹಾಂ ಹೌದು, ಬಟ್ ತೆಂಗಿನ ಹಾಲೇ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿರುತ್ತೆ. ಹಾಕ್ತೇನೆ. ಓಕೆ. ಸಾಧಾರಣ ಕುದಿ ಬಂದರೆ ಕರೆಕ್ಟ್ ಆಗ್ತದೆ. ಇವಾಗ ಅದಕ್ಕೆ ಏಲಕ್ಕಿ ಕುದಿಯುವಾಗ ಏಲಕ್ಕಿ ಹಾಕು. ಓಕೆ. ಚೂರು ಏಲಕ್ಕಿ ಜಾಸ್ತಿ ಹಾಕಬಾರ್ದು. ತೆಂಗಿನ ಹಾಲೇ ಒಂದು ಪರಿಮಳ ಅಲ್ಲ. ಹೌದು. ಅದ್ರ ಜೊತೆ ಏಲಕ್ಕಿ ಬಿದ್ದರೆ ಇನ್ನೂ ಚೆನ್ನಾಗಿ. ಹಾಂ ಹೌದು. ನೋಡಿ ಈಗ ನೀವು ದಪ್ಪ ಹಾಲು ಹಾಕಿದ ಕಾರಣ ಇನ್ನು ಸ್ವಲ್ಪ ದಪ್ಪ ಬರುತ್ತೆ. ಲಾಸ್ಟಿಗೆ ಸ್ವಲ್ಪ ಮೇಲೆ ತುಪ್ಪ ಹಾಕಿದ್ವಿ. ತುಪ್ಪ ಹಾಕಬೇಕಾ? ಯಾವತ್ತಿದ್ರೂ ಲಾಸ್ಟಿಗೆ ಒಂದು ಟೇಸ್ಟಿಗೆಲ್ಲ ಶುದ್ಧ ಹಸುವಿನ ತುಪ್ಪ ಹಾಕಿದರೆ ಹೌದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತಲ್ಲ. ಸಾಕು ಸಾಕು. ಓಕೆ, ರೆಡಿ ಆಯಿತು. ರೆಡಿ ಆಯಿತಾ? ಹಾಕೋಣದ? ಹೌದು. ಇನ್ನೂ ಸರ್ವ್ ಮಾಡಲಿಕ್ಕೆ ಬಾಕಿಲ್ಲ. ಓಕೆ, ಈಗ ಸರ್ವ್ ಮಾಡ್ತೇನೆ. ಓಕೆ. ಬಿಸಿ ಉಂಟು, ಬಿಸಿ ಉಂಟು. ನೋಡಲಿಕ್ಕೂ ಚೆನ್ನಾಗಿ ಕಾಣ್ತುಂಟು. ಟೇಸ್ಟ್ ಅಂತ ಗಮ್ಮತ್ತು ಇರ್ಬೋದು ಅಂತ ಕಾಣ್ತದೆ. ಓಕೆ. ಬಿಸಿ ಬಿಸಿಯಾದ ಪಾಲ್ ಕೊಳ್ಕಟ್ಟ. ಪಾಲ್ ಕೊಳ್ಕಟ್ಟ ರೆಡಿ ಅಲ್ಲ? ನೋಡಿ ಗಮ್ಮತ್ತು ಕಾಣ್ತುಂಟು ಮ್ಯಾಮ್. ಈ ಥರ ಚಿಕ್ಕ ಚಿಕ್ಕ ಏನು ಪುಂಡಿ ಥರ ಕಂಡ್ರೆ ಅದನ್ನು ಹಾಗೇ ಸ್ಪೂನಲ್ಲಿ ತಗೊಂಡು ಒಂದೇ ಬಾಯಿಗೆ ಹಾಕಿದ್ರೆ ಫುಲ್ಲು ಖಾಲಿ ಮಾಡೋದಲ್ಲ. ಓಕೆ, ಟೇಸ್ಟ್ ನೋಡೋಣ. ಓಕೆ, ವೀಣಾ ಮ್ಯಾಮ್ ಸಾಕಾಗುವಂತಹ ಪಾಲ್ ಕೊಳ್ಕಟ್ಟ ರೆಡಿ ಮಾಡಿಕೊಡ್ತಿದ್ರೆ. ಪರಿಮಳ ಅಂತೂ ಏಲಕ್ಕಿ ಎಲ್ಲ ಹಾಕಿ ಗಮ ಅಂತ ಬರ್ಕೊಂಡು ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಪಾಲ್ ಕೋಲ್ಕಟ್ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ತುಪ್ಪ, ಅಕ್ಕಿ ಹಿಟ್ಟು 1 ಕಪ್ ಹಾಕಿ ಬೆರೆಸುತ್ತಾ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ನಾದಿಕೊಂಡು ಚಿಕ್ಕ ಉಂಡೆಗಳಾಗಿ ಮಾಡಿಕೊಳ್ಳಿ. ನಂತರ ತೆಂಗಿನ ತೆಳು ಹಾಲನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ತಯಾರಿಸಿದ ಉಂಡೆಗಳನ್ನ ಹಾಕಿ ಬೇಯಿಸಿ. ಕುದಿ ಬಂದ ನಂತರ ರುಚಿಗೆ ಅನುಸಾರವಾಗಿ ಸಕ್ಕರೆ, ತೆಂಗಿನ ಗಟ್ಟಿ ಹಾಲು ಹಾಕಿ ಏಲಕ್ಕಿ ಸೇರಿಸಿ ಮೇಲಿನಿಂದ ಸ್ವಲ್ಪ ತುಪ್ಪ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಸವಿಯಾದ ಪಾಲ್ ಕೋಲ್ಕಟ್ ಸವಿಯಲು ಸಿದ್ಧ. ಎರಡು ಅಡಿಗೆ ಕೂಡ ರೆಡಿಯಾಗಿದೆ. ಫಸ್ಟಿಗೆ ಯಾವುದು ಮಡಿಕೇರಿ ಡಿಶ್ಗೆ ಹೋಗೋಣ? ಮಡಿಕೇರಿಗೆ ಹೋಗೋಣ. ಓಕೆ, ಯಾವುದು ಪಾಪುಟ್ ಅಲ್ಲ? ತಗೊಳ್ತೀನಿ. ಸ್ವೀಟಾಗಿ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಸಿಕ್ಕಿದಲ್ಲ. ಯಾಕೆ ನೀವು ಚಿಕನ್ ಕರಿ ಎಲ್ಲ ಸಿಕ್ಕಿದ್ರೆ ಗಮ್ಮತ್ತು. ಬಟ್ ಹೇಗೆ ತಿನ್ಬೋದು ನೋಡಿ, ಟೇಸ್ಟು ಸಾಕಾಗುಂಟು. ಒಂಥರ ಸ್ವೀಟ್ ಥರ ನಾವೇನು ಹಬ್ಬದ ಟೈಮಿಗೆ ಅಥವಾ ಈ ಥರ ನಾರ್ಮಲ್ ಫ್ರೀ ಟೈಮೆಲ್ಲ ಇದ್ದರೆ ಈ ಥರದೆಲ್ಲ ಮಾಡ್ಕೊಂಡು ಗಮ್ಮತ್ತು ಇರ್ಬೋದು. ಓಕೆ, ಈಗ ಇನ್ನೊಂದು ಸ್ಪೆಷಲಾಗಿ ತಗೊಂಡು ಪಾಲ್ ಕೊಳ್ಕಟ್ಟ ತೆಂಗಿನ ಹಾಲಿನ ಜೊತೆ ತಗೊಳ್ಬೇಕಲ್ಲ. ಮಾತ್ರ ಚೆನ್ನಾಗುಂಟು ಮ್ಯಾಮ್. ತೆಂಗಿನ ಹಾಲು ಜೊತೆಗೆ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವೀಟ್ ಎಲ್ಲ ಜೊತೆ ಬರುತ್ತೆ. ಬಟ್ ನೀವು ಇದನ್ನು ಏನು ಚಿಕನ್ ಅದು ಹೇಗೆ ಅಂದರೆ ಇಷ್ಟು ಸ್ವೀಟ್ ಇರುವಾಗ ಚಿಕನ್ ಸ್ವೀಟ್ ಹಾಕಬಾರ್ದು? ಸ್ವೀಟ್ ಹಾಕಬಾರ್ದು. ಓಕೆ, ಬಟ್ ಇದು ಹೀಗೆ ಇದ್ದರೆ ಚೆನ್ನಾಗಿರುತ್ತೆ ಕಾಣ್ತದೆ. ಆ ಒಂದು ಸ್ವೀಟ್ ಒಂದು ನಾರ್ಮಲ್ ಒಂದು ನಾವು ತೆಂಗಿನ ಹಾಲು ಮತ್ತು ಈ ಥರದ್ದು ಮಾಡ್ತಿದ್ದಾಗ ಸ್ವೀಟು ಮತ್ತು ಏನು ಪುಂಡಿ ಇದು ಚೆನ್ನಾಗಿ ರುಚಿ ಟೇಸ್ಟ್ ಇರ್ತದೆ. ಚೆನ್ನಾಗಿ ಬಂದಿದೆ ಮ್ಯಾಮ್. ನನಗೆ 2 ಡಿಶ್ ಕೂಡ ಒಂದು ಸ್ಪೆಷಲ್ ಡಿಶ್ ಅಂತ ಅನ್ಸ್ಬೋದು. ಈ ಥರದ್ದು ಏನು ಪಾಲ್ ಕೊಳ್ಕಟ್ ಮತ್ತು ಇನ್ನೊಂದು ಮಡಿಕೇರಿ ಸ್ಪೆಷಲ್ ಪಾಪುಟ್ಟು 2 ಕೂಡ ಚೆನ್ನಾಗಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನಿಸ್ತು ನಿಮಗೆ? ನನಗೆ ಇಲ್ಲಿ ಬರುವಾಗ ಖುಷಿ ಅನಿಸ್ತಲ್ಲ? ಯಾವಾಗಲೂ ಬರುವಾಗ. ನೀವು ಕೂಡ ಹೀಗೆ ಸ್ಪೆಷಲ್ ಆಗಿ ಡಿಶ್ ಮಾಡ್ತಾ ಇದ್ದೀರಾ. ಹಾಗೆ ಇವತ್ತು ನಿಮ್ಮ ಕೇರಳದಿಂದ ಸ್ವಲ್ಪ ಸೈಡಿಗೆ ಹೋಗಿ ಮಡಿಕೇರಿಗೆ ಕೂಡ ಬಂದಿರಲ್ಲ. ಟೇಸ್ಟ್ ಆಗಿತ್ತು ಮ್ಯಾಮ್, ಚೆನ್ನಾಗಿತ್ತು. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಇರ್ಬೋದು ನಿಮಗೆ. ಸಂತೋಷ್ ರೈಸ್ ಮಿಕ್ಸ್ ಅವರ ಡಬಸ್ತಾರ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ವೀಣಾ ಮ್ಯಾಮ್ ಸಾಕಾಗಿರುವಂತಹ ಮಡಿಕೇರಿ ಸ್ಪೆಷಲ್ ಪಾಪುಟ್ ಮತ್ತು ಸ್ಪೆಷಲಾಗಿ ಇನ್ನೊಂದು ಪಾಲ್ ಕೊಳ್ಕಟ್ 2 ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇತಿನ ಸೂಚಿಗೆ ಇಲ್ಲಿ ನಡೆಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.